ಹಿಂದೂಗಳ ಪ್ರಮುಖ ಶ್ರದ್ಧಾ ಕೇಂದ್ರ ಅತ್ಯಂತ ಪವಿತ್ರ ತಾಣವಾದ ಶ್ರೀ ಕ್ಷೇತ್ರ ಕುಗ್ಗೆ ಸುಬ್ರಹ್ಮಣ್ಯ ದೇವಸ್ಥಾನ ಹಾಗೂ ಶ್ರೀ ಸಂಪುಟ ನರಸಿಂಹ ಮಠ ಇವೆರಡರ ಪಾವಿತ್ರ್ಯಕ್ಕೆ ಧಕ್ಕೆ ತರುವಂತಹ ಷಡ್ಯಂತ್ರ ನಡೀತಾ ಇದೆ. ಈ ಪವಿತ್ರ ಕ್ಷೇತ್ರದಲ್ಲಿ ಪರಸ್ಪರ ಸಂಘದ ಗಿಡಿಗಳನ್ನು ಹಚ್ಚುವ ಹುನ್ನಾರ ನಡೀತಾ ಇದೆ ಎಂದು ವಿಶ್ವ ಹಿಂದೂ ಪರಿಷತ್ ಆರೋಪಿಸಿದೆ. ಈ ಕುರಿತು ಮಂಗಳೂರಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ ರಾಜ್ಯಾಧ್ಯಕ್ಷ ಎಂಬಿ ಪುರಾಣಿಕ್, ಕ್ಷೇತ್ರದಲ್ಲಿ ಮಠದ ಅರ್ಚಕರಿಗೆ ಹಲ್ಲೆ ನಡೆಸಿರುವ ಘಟನೆಯನ್ನ ವಿಶ್ವ ಹಿಂದೂ ಪರಿಷತ್ ತೀವ್ರವಾಗಿ ಖಂಡಿಸಿದೆ ಎಂದು ಹೇಳಿದರು. ಮಠದ ಅರ್ಚಕರಿಗೆ ಹಲ್ಲೆ ಮಾಡಿರುವುದು ತುಂಬಾ ನೋವು ತಂದಿದೆ. ಇದರಲ್ಲಿ ಹಿತಾಸಕ್ತಿಗಳ ಕೈವಾಡವಿದೆ. ಇಂತಹ ಕೃತ್ಯ ದೇವಸ್ಥಾನದಲ್ಲಿ ನಡೀಬಾರದು. ದೇವಸ್ಥಾನ ಕಚೇರಿಯಲ್ಲಿ ಹೊಡೆಯಲು ಅಧಿಕಾರ ನೀಡಿದ್ದು ಯಾರು? ಅಲ್ಲಿನ ಅಧಿಕಾರ ಸುಮ್ಮನೆ ಇದ್ದುದು ಯಾಕೆ? ಇದರಲ್ಲಿ ರಾಜಕೀಯ ಕೈವಾಡವಿದೆ ಅಂತ ಆರೋಪಿಸಿದರು. ಮೊನ್ನೆ 2ನೇ ತಾರೀಕು ನಡೆದಂತಹ ಘಟನೆ, 1ನೇ ತಾರೀಕು ನಡೆದಂತಹ ಘಟನೆ ನಮಗೆಲ್ಲರಿಗೂ ಕೂಡ ತುಂಬ ನೋವನ್ನು ತಂದಿದೆ. ಇಂತಹ ಘಟನೆಗಳು ಇನ್ನು ಮುಂದೆ ನಡೀಬಾರ್ದು. ಅದಕ್ಕೆ ಕೆಲವು ಸ್ಥಾಪಿತ ಹಿತಾಸಕ್ತಿಗಳು ಈ ಮಠ ಮತ್ತು ದೇವಸ್ಥಾನದ ಮಧ್ಯೆ ಪ್ರವೇಶ ಮಾಡಿ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂಥ ಒಂದು ಕೆಲಸ ಮೊನ್ನೆ ನಡೆದಿದೆ. ನಮ್ಮ ನೋವಿಷ್ಟೇ, ಯಾರೇ ಆಗಲಿ, ಒಂದು ಪಕ್ಷ ತಪ್ಪು ಮಾಡಿದವನೇ ಆಗಲಿ, ಆ ವ್ಯಕ್ತಿಯನ್ನು ದೇವಸ್ಥಾನದ ಆಫೀಸಿನ ಕರ್ಕೊಂಡೋಗಿ ಆಫೀಸರ್ನ ಎದುರಿನಲ್ಲಿ ಥಳಿಸುವಂತಹ ಅಧಿಕಾರ ಯಾರು ಅವರಿಗೆ ಕೊಟ್ಟಿದ್ದಾರೆ, ಅದನ್ನು ಆ ಅಧಿಕಾರಿ, ಆಡಳಿತಾಧಿಕಾರಿ ನೋಡಿ ಸುಮ್ಮನೆ ಯಾಕೆ ಕೂತಿದ್ದಾರೆ ಅನ್ನುವಂಥ. ಇದೇ ವೇಳೆ ವಿಶ್ವ ಹಿಂದೂ ಪರಿಷತ್ ವಿಭಾಗ ಕಾರ್ಯದರ್ಶಿ ಶರಣ್ ಪಂಪೇಲ್ ಮಾತನಾಡಿ, ಜಿಲ್ಲಾಡಳಿತ ಈ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು. ಧಾರ್ಮಿಕ ಕ್ಷೇತ್ರದಲ್ಲಿ ಸಾಮರಸ್ಯ ಕದಡುವ ಕೆಲಸ ಮಾಡಬಾರದು ಎಂದು ಹೇಳಿದರು. ನಾವು ಜಿಲ್ಲಾಡಳಿತ ಅಧಿಕಾರಿ ಯಾರಿದ್ದಾರೆ, ನಮ್ಮ ಇಲ್ಲಿ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಅವರು ಇವತ್ತು ಧಾರ್ಮಿಕ ದತ್ತಿ ಇಲಾಖೆಯ ಪ್ರಮುಖರು. ನಾವು ಅವರಿಗೆ ಆಗ್ರಹ ಮಾಡ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಸುಬ್ರಹ್ಮಣ್ಯ ಇರ್ಬೋದು ಅಥವಾ ನಮ್ಮ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರ ಇರ್ಬೋದು, ಇಂಥ ಘಟನೆಗಳು ಪದೇ ಪದೇ ಆಗಬಾರ್ದು. ಹಾಗಾಗಿ ಇವತ್ತು ಸುಬ್ರಹ್ಮಣ್ಯದಲ್ಲಿ ಈ ಘಟನೆ ಆಗಲಿಕ್ಕೆ ಇದರ ಹಿಂದೆ ಒಂದು ವ್ಯವಸ್ಥಿತವಾದಂಥ ಷಡ್ಯಂತ್ರ ಇದೆ.